ಎಎನ್ಎಸ್ಸಿಬಿಎಲ್ ಅಂಡಮಾನ್ ಅಂಡ್ ನಿಕೋಬಾರ್ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಸಾಲ ಪಡೆವಲ್ಲಿ ನೀಡುವಲ್ಲಿ ಅಪರಾಧಪರ ಮಾಡಿರುವುದರ ಸಂಬಂಧ ಮಾಜಿ ಕಾಂಗ್ರೆಸ್ ಸಂಸದ ಕುಲ್ದೀಪ್ ರಾಯ್ ಶರ್ಮಾರನ್ನು ಸೆರೆ ಹಿಡಿಯಲಾಗಿದೆ. ಅಂಡಮಾನ್ ಅಂಡ್ ನಿಕೋಬಾರ್ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಉಪಾಧ್ಯಕ್ಷರು ಅಧ್ಯಕ್ಷರಾಗಿಯೂ ಹಿಂದೆ ಸೇವೆ ಸಲ್ಲಿಸಿದ್ರು. ಹಣ ಅವ್ಯವಹಾರದ ಬಗೆಗೆ ದೂರಿತ್ತು. ಅದರಂತೆ ಸಿಐಡಿ ಅವರನ್ನ ಬಂಧಿಸಿದ. ಪೋರ್ಟ್ ಬ್ಲೇರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಶರ್ಮಾರನ್ನ ಅಲ್ಲಿಯೇ ಬಂಧಿಸಲಾಗಿದೆ. ಮೇ 15ರಂದು ಶರ್ಮಾರ ವಿರುದ್ಧ ಎಫ್ಐಆರ್ ಸಲ್ಲಿಕೆಯಾಗಿತ್ತು. ತನಿಖೆಯ ವೇಳೆ ಒಬ್ಬ ಡ್ರೈವರ್, ಒಬ್ಬ ಚಾದಂಗಡಿಯವ ಹಾಗೂ ಮೆಕ್ಯಾನಿಕ್ ಇವರ ಖಾತೆಗಳು ಅಡ್ಡ ವ್ಯವಹಾರದಲ್ಲಿ ತೊಡಗಿರುವುದು ಕಂಡುಬಂದಿದೆ. ಬ್ಯಾಂಕಿನ ಅಧ್ಯಕ್ಷ, ನಿರ್ದೇಶಕರು, ಆಡಳಿತ ಮಂಡಳಿ, ಕೆಲವು ಸಿಬ್ಬಂದಿ ಹಾಗೂ ಲಾಭ ಪಡೆದವರ ಮೇಲೆಯೂ ಪ್ರಮಾವ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಜೂನ್ 25ರಿಂದ ಈ ಪ್ರಕರಣದಲ್ಲಿ ಸಿಬಿಐ 8 ಮಂದಿಯನ್ನ ಬಂಧಿಸಿದೆ. ನಿರ್ದೇಶಕ ಕೆ ಮುರುಗನ್, ಸಿಬ್ಬಂದಿಗಳಾದ ಕಲೇವಾಣನ್, ಬಬ್ಲು ಹಲ್ದರ್, ಲಾಭ ಪಡೆದ ಸಂಸ್ಥೆಗಳ ನಿರ್ದೇಶಕರ ಮಾಲಕರಾದ ತರುಣ್ ಮಂಡಲ್, ಅಜಯ್ ಮಿಂಜ್, ಕೆ ಸುಬ್ರಹ್ಮಣ್ಯಂ, ಎಂ ಸಾಚಿದ್ ಬಂಧಿತರು.